ಕಾರ್ಯಕ್ರಮದ ಬಹಳ ಸ್ಫುಟವಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಭಾಗದ ಶಾಸಕರು ಮತ್ತು ನಮ್ಮೆಲ್ಲರ ಒಂದು ಆತ್ಮೀಯರು ಆಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಈಗಾಗಲೇ ಆರೋಗ್ಯ ಸಚಿವರಾಗಿ ಇರುವಂತವರು, ಇವರನ್ನ ನಮ್ಮೆಲ್ಲ ಜಂಟಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಿತಿ ಅಧ್ಯಕ್ಷರಾದಂತ ದಿನಕರ್ ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಜಂಟಿ ಸಂಸ್ಥೆಗಳು ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಫೋಟೋಗ್ರಾಫರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತೆ ವೇದಿಕೆಯಲ್ಲಿರುವ ಎಲ್ಲರನ್ನ ಸ್ವಾಗತಿಸುತ್ತಾ ಇದೀಗ ನಾವು ಸರ್ ಅನ್ನ ಗೌರವ ಸನ್ಮಾನದೊಂದಿಗೆ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಶಾಸಕರು ಹಾಗೂ ಸ್ವಾಗತ ಅಧ್ಯಕ್ಷರು ಉಳ್ಳಾಲ ವೀರರಾಣಿ ಹಬ್ಬ ಉತ್ಸವ ಸಮಿತಿಯವರು ದಯವಿಟ್ಟು ಉದ್ಘಾಟಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು. ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಕನ್ನಡ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಉಳ್ಳಾಲ ಹಾಗೂ ಲಯನ್ಸ್ ಕ್ಲಬ್ ಬೆರ್ಮನ್ನೂರು ಇದರ ವತಿಯಿಂದ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಇದೀಗ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಸಮಿತಿ ಅಧ್ಯಕ್ಷರಾದಂತ ದಿನಕರ್ ಉಳ್ಳಾಲ್ ರವರು ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನ ಅರ್ಪಿಸ್ತಾ ಇದ್ದಾರೆ. ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ, ಉಳ್ಳಾಲ ಫೋಟೋಗ್ರಾಫರ್ ಅಸೋಸಿಯೇಷನ್, ಉಳ್ಳಾಲ ನಮ್ಮ ಚೋಟಮಂಗೂರು ಲಯನ್ಸ್ ಕ್ಲಬ್ ಅಲ್ಲ ಲಯನ್ಸ್ ಕ್ಲಬ್ ಪೆರ್ಮನ್ನೂರ್ ಇದರ ಜಂಟಿ ಒಂದು ಸಹಯೋಗದೊಂದಿಗೆ ತಮ್ಮ ಪ್ರೀತಿಪೂರ್ವಕ ಸನ್ಮಾನದ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತವಂತಹ ನಮ್ಮ ಗೌರವಿತರಾಗುವಂತಹ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಅವರೇ, ಸದಾನ್ ಬಂಗೇರ್ ಅವರೇ, ದಿನಕರ್ ಉಳ್ಳಾಲ್ ಅವರೇ, ಹಬ್ಬಕ ಸಮಿತಿಯ ಸರ್ವ ಸದಸ್ಯರೇ, ನಮ್ಮ KM ದೇವ್ ಪೂಜಾರಿ ಅವರೇ, ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸಿಸಿಲಿಯರ್ ಅವರೇ, ಅದೇ ರೀತಿ ಫೋಟೋಗ್ರಫಿ ಅಸೋಸಿಯೇಷನ್ ಅಧ್ಯಕ್ಷ ರಾಜೇಶ್ ಅವರೇ, ಲಯನ್ಸ್ ಕ್ಲಬ್ ಸದಸ್ಯರೇ, ಇಲ್ಲಿ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಪ್ರೀತಿಪೂರ್ವಕ ಗೌರವ ಸನ್ಮಾನ ಸ್ವೀಕರಿಸಲಿಕ್ಕೆ. ನಾನು ಬಹುಶಃ 4:15 ಗಂಟೆ ಬಂದಿರಬೇಕಂತಿದ್ದೆ. ಮತ್ತೆ ನನಗೆ ನಾಳೆ ಬೆಳಿಗ್ಗೆ ಗುಲ್ಬರ್ಗದಲ್ಲಿ ರಿವ್ಯೂ ಮೀಟಿಂಗ್ ಇದ್ದ ಕಾರಣ, ಮುಖ್ಯಮಂತ್ರಿಗಳ ಇದ್ದ ಕಾರಣ, ಮತ್ತೆಲ್ಲ ಮಂತ್ರಿಗಳು ಆಗದಿದ್ದ ಕಾರಣ ಸ್ವಲ್ಪ ಬ್ಯುಸಿ ಇರ್ತವೆ. 10-15 ದಿವಸ ಇರ್ತದೆ. ಒಮ್ಮೆ ಎಲ್ಲ ಎಕ್ಸ್ಪೆನ್ಷನ್ ಆದರೆ ಮತ್ತೆ ನಾವೆಲ್ಲ ಕೂಡ ಫ್ರೀ ಆಗ್ತೇವೆ. ಅದಕ್ಕೆ ಮತ್ತೆ ಇವತ್ತು ಹೋಗಬೇಕು, ಈ ಸಮಯದ ಏರ್ಪೋರ್ಟಲ್ಲಿ ಇರಬೇಕು. ಅದು ಕೂಡ ನಿಮ್ಮಲ್ಲಿ ಬಂದು ನಿಮ್ಮ ಪ್ರೀತಿಪೂರ್ವಕ ಆಶೀರ್ವಾದ ಪಡ್ಕೊಳ್ಬೇಕಂತ ಬಂದಿದ್ದೇನೆ. ತಾವು ಇವತ್ತು 2-3 ಮನವಿಯನ್ನು ಕೊಟ್ಟಿದ್ರಿ. ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಪ್ರತಿ ಹಂತದಲ್ಲಿ ಮುಂದೆ ಹೋಗುವಂಥ ಕೆಲಸ ಮಾಡುವ. ನಾನು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಆ ಕೆಲಸಗಳಿಗೆ ಏನು ಮಾಡಬೇಕಾದ ಹಂತ ಹಂತವಾಗಿ ನಾವು ಮುಂದೆ ಹೋಗುವಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.